ಜಿಲ್ಲಾ ಕೇಂದ್ರದ ಕನಸಿಗೆ ಪೂರಕವೆಂಬಂತೆ ಪ್ರತಿಷ್ಠಿತ ಜಿಎಲ್ ಸಮೂಹ ಸಂಸ್ಥೆಗಳಿಂದ ಪುತ್ತೂರಿಗೆ ಬಹುದೊಡ್ಡ ಕೊಡುಗೆಯಾಗಿರುವ GL1 ಮಾಲ್ ಏಪ್ರಿಲ್ 2ರ ಸಂಜೆ ಲೋಕಾರ್ಪಣೆಗೊಂಡಿತು. ಲೋಕಾರ್ಪಣೆ ದಿನವೇ ಮಾಲ್ ಗ್ರಾಹಕರಿಂದ ತುಂಬಿ ತುಳುಕಿತ್ತು. GL1 ಮಾಲ್ನಲ್ಲಿ ದೀಪ ಪ್ರಜ್ವಲನೆ ಮಾಡಿದ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಮಾಲ್ ಅನ್ನುವಂತಹ ಒಂದು ಪರಿಕಲ್ಪನೆ ಬಹುಶಃ ನಮ್ಮ ಭಾರತ ದೇಶದಲ್ಲಿ ಸುಮಾರು 90ರ ದಶಕಗಳಲ್ಲಿ ಅದು ಹುಟ್ಟಿಕೊಂಡಿದೆ. ಬಹುಶಃ ಪ್ರಥಮವಾಗಿ ಅದು ರಾಷ್ಟ್ರ ರಾಜಧಾನಿ ಅಂತ ದೆಹಲಿಯಲ್ಲಿ ಹುಟ್ಟಿಕೊಂಡು ಆ ನಂತರದಲ್ಲಿ ಎಲ್ಲ ನಗರಗಳಲ್ಲಿ ಈ ಪರಿಕಲ್ಪನೆ ವ್ಯಾಪಿಸಿಕೊಂಡು ಇವತ್ತು ಒಂದರ್ಥದಲ್ಲಿ ಎಲ್ಲ ಗ್ರಾಹಕರಿಗೂ ಅದು ಅನುಕೂಲವಾದಂಥ ಒಂದು ಪರಿಕಲ್ಪನೆಯಾಗಿ ಮೂಡಿಬಂದಿದೆ. ಈಗಾಗಲೇ ಅವರು ತಿಳಿಸಿದಂತೆ ಉನ್ನತ ಮಟ್ಟದ ಬ್ರ್ಯಾಂಡ್ಗಳನ್ನು ಉಳಿದುಕೊಂಡು ಉಳಿಸಿಕೊಂಡು ಅಂತಹ ಹಲವು ವಾಣಿಜ್ಯ ವಿಭಾಗಗಳನ್ನು ಹೊಂದಿಕೊಂಡು ಎಲ್ಲ ಮಾಲುಗಳು ಕೂಡ ಕಾರ್ಯವನ್ನು ಆಚರಿಸ್ತಾ ಇದೆ. ಅವರು ಹೇಳಿದಾಗೆ ಅದು ಸಂಸ್ಕೃತಿ ಅನ್ನೋದಕ್ಕಿಂತ ಅದೊಂದು ಉತ್ತಮವಾದಂಥ ಒಂದು ಪರಿಕಲ್ಪನೆ. ಸಂಸ್ಕೃತಿ ಪರಿಕಲ್ಪನೆ ಯಾವತ್ತೂ ನಮ್ಮ ದೇಶದ್ದೇ ಆಗಿರಬೇಕು, ಅದು ಭಾರತದ್ದೇ ಆಗಿರಬೇಕು. ಆಗ ಮಾತ್ರ ಅದು ಮಾಲುಗಳಿರ್ಬೋದು, ಯಾವುದೇ ಇನ್ನಿತರ ಸಂಸ್ಥೆಗಳಿರ್ಬೋದು, ಸಂಸ್ಕೃತಿಗಳು ಅದರಲ್ಲಿ ನಮ್ಮದೇ ಸಂಸ್ಕೃತಿಗಳು ಅದರಲ್ಲಿ ಒಳಗೊಂಡಾಗ ಮಾತ್ರ ಅದು ಸಂಸ್ಕೃತಿಯನ್ನು ಕೂಡ ಪಸರಿಸಲಿಕ್ಕೆ ಅದು ಕಾರಣ ಆಗ್ತದೆ. ಆ ಅರ್ಥದಲ್ಲಿ ಇವತ್ತು GL1 ಮಾಲ್ ಈ ವಾಣಿಜ್ಯ ಸಂಕೀರ್ಣ ಪುತ್ತೂರಿಗೆ ಪ್ರಥಮವಾಗಿ ಇಲ್ಲಿ ಲೋಕಾರ್ಪಣೆಗೊಂಡಿದೆ. ಮುಂದಿನ ದಿನಗಳಲ್ಲಿ ಅದು ಗ್ರಾಹಕರನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆಕರ್ಷಿಸಲಿ ಮತ್ತು ಗ್ರಾಹಕರಿಗೆ ಅತ್ಯಂತ ಹೆಚ್ಚಿನ ಉಪಯೋಗ ನೀಡುವಲ್ಲಿ ಅದು ಸಾರ್ಥಕವಾಗಲಿ ಅಂತ ಕೂಡ ನಮ್ಮ ಆಶಯವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಈಗಾಗಲೇ ಹೇಳಿದರು ನಂಬರ್ 1 ಅನ್ನೋಂಥ ಆ ರೀತಿಯ ಸ್ಪರ್ಧೆ ನಮಗಿಲ್ಲ ಅಂತ. ಖಂಡಿತವಾಗಿ ಅವರಿಗಿಲ್ಲದಿದ್ದರೂ ಕೂಡ ಅದು ನಂಬರ್ 1 ಆಗಿಯೇ ಪುತ್ತೂರಿನಲ್ಲಿ ಉಳಿತದೆ ಮತ್ತು ಪುತ್ತೂರಿಗೆ ಅದು ನಂಬರ್ 1 ಆಗಿ ಇವತ್ತು ಮೂಡಿ ಬಂದಿದೆ. ಯಾವುದೇ ಮಾಲ್ಗಳು ಮುಂದಿನ ದಿವಸಗಳಲ್ಲಿ ಬಂದರೂ ಕೂಡ ಪುತ್ತೂರಿನ ಪ್ರಥಮ ಮಾಲ್ ಆಗಿ ಅದು GL ಮಾಲೇ ಉಳಿಯುತ್ತದೆ. SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ GL1 ಮಾಲ್ ಅನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಶಾಪಿಂಗ್ ಮಾಲ್ನ ಇನಾಗ್ರೇಷನ್ಗೆ ಕಾರ್ಯಕ್ರಮಕ್ಕೆ ಬಂದಾಗ ಏನು ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೆ 1982ನೇ ಇಸ್ವಿಯ ನೆನಪು ಬಂತು. 82ನೇ ಇಸ್ವಿನ ನಂತರ ನನಗೂ ಪುತ್ತೂರಿಗೂ ಬಹಳ ಹತ್ತಿರ ಸಂಬಂಧ. ಯಾಕೆಂದರೆ ನಾವು ಯಕ್ಷಗಾನಕ್ಕೆ ಪ್ರತಿ ವರ್ಷ ಏಪ್ರಿಲ್ 16-17ಕ್ಕೆ ನಮ್ಮ ಟೆಂಟಿನ ಆಟ ಇಲ್ಲಿ ನಡೀತಿತ್ತು. ಆವಾಗ ನೋಡಿದ ಪುತ್ತೂರಿಗೂ ಹೀಗೆ ನೋಡುವಂಥ ಪುತ್ತೂರಿಗೆ ರಾತ್ರಿ ಹಗಲು ಅಂತ ಹೇಳೋದಲ್ಲ, ಅಷ್ಟು ಬೆಳೆದಿದೆ. ಪುತ್ತೂರಿನ ವ್ಯವಹಾರಸ್ಥರು ಭಾರಿ ಸೌಹಾರ್ದತೆಯಿಂದ ಭಾರಿ ಊರನ್ನು ಬೆಳೆಸಿದ್ದಾರೆ. ಇಲ್ಲಿ ಆಸ್ಪತ್ರೆಗಳಾಗ್ಬೋದು, ಶಾಪಿಂಗ್ ಕಾಂಪ್ಲೆಕ್ಸ್ಗಳಾಗ್ಬೋದು, ಭಾರಿ ಒಂದು ಪೊಟೆನ್ಷಿಯಲ್ ಇದ್ದ ಜಾಗ. ಅದನ್ನು ಸರಿಯಾಗಿ ನಮ್ಮ ಬಲರಾಮಾಚಾರ್ಯರು ಮತ್ತು ಅವರ ಮಕ್ಕಳು ಇಲ್ಲಿ ಬಂಡವಾಳ ಹಾಕಿ ಅದನ್ನು ಇಲ್ಲಿ ಒಂದು ನೆನಪು ಇಡುವಂಥ ಒಂದು ಜಾಗ ಆಗಬೇಕು ಅಂತ ಹೇಳಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ GL1 ಮಾಲ್ನ ಲೋಗೋ ಅನಾವರಣಗೊಳಿಸಿ ಶುಭ ಹಾರೈಸಿದರು. ಪತ್ರಿಕೆಯಲ್ಲಿ ಬಂದಿದೆ, ಪುತ್ತೂರು ಪ್ರಜ್ವಲಿಸುತ್ತಿದೆ ಅಂತ. ಪುತ್ತೂರು ಮುತ್ತೂರಾಗುವಂಥ ಒಂದು ಸಂದರ್ಭ ಇದು. GL1 ಒಂದು ಶಾಪಿಂಗ್ ಅದರ ಉದ್ಘಾಟನಾ ಅಥವಾ GL1 ಅಂದರೆ ಅದು ಯಾರ್ದೋ ಜೊತೆಯಲ್ಲಿ ಪೈಪೋಟಿ ಅಲ್ಲ ಅಂತ. ನನಗೆ ಬಲರಾಮಾಚಾರ್ಯ ಬಗ್ಗೆ ಇನ್ನಷ್ಟು ಗೌರವ ಬಂತು. ಒಬ್ಬ ಭಾರಿ ವಿನೀತ ಭಾವದಿಂದ ಆ ಮಾತನ್ನು ಅವರು ಹೇಳಿದ್ದಾರೆ ಅಂತ. ನಮ್ಮ ಮನಸ್ಸಲ್ಲಿ ಅನೇಕ ವರ್ಷಗಳಿಂದ ನೀವು ನಂಬರ್ 1 ಮುಂದೆ ನಂಬರ್ 1 ಪೈಪೋಟಿಯಲ್ಲಿ ಮಾತು ಹೇಳ್ತಾ ಇಲ್ಲ ನಾನು, ಕ್ವಾಲಿಟಿಯಲ್ಲಿ ನಂಬರ್ 1 ಅಂತ. ಅದನ್ನೇ ಮುಂದುವರಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಾ ನೀವು. ಜನ ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಮಾಲ್ನ ಕಲ್ಪನೆ ಅನೇಕರು ಹೇಳಿದ ಹಾಗೆ ಅದು ವಿದೇಶದಿಂದ ಬಂದಿರುವಂಥದ್ದು. ಸ್ವದೇಶಕ್ಕೆ ಬಂತು, ಮಹಾನಗರಗಳಲ್ಲಿ ಮಾಲ್ಗಳು ಬಂತು, ಆಮೇಲೆ ನಗರಗಳಿಗೆ ಬಂತು. ಈಗ ಇಂಥ ಪುಟ್ಟ ಒಂದು ನಗರಕ್ಕೂ ಅದು ಬಂದಿದೆ.
ಹಿಂದೆ ಜೀನ್ಸ್ ಅಂಗಡಿ ಇತ್ತು. ಸ್ವಲ್ಪ ದಿವಸ ಆದಮೇಲೆ ಅದಕ್ಕೆ ಕಟ್ಲೇರಿ ಅಂಗಡಿ ಜೋಡಿಕೊಂಡಿತ್ತು. ಸ್ವಲ್ಪ ದಿವಸ ಆದಮೇಲೆ ಜವಳಿ ಸೇರಿಕೊಂಡಿತ್ತು, ಅದಕ್ಕೆ ಜ್ಯುವೆಲರಿ ಸೇರಿಕೊಂಡಿತ್ತು. ಇನ್ನೊಂದು ಸ್ವಲ್ಪ ದಿವಸ ಆಗಬೇಕಾದ್ರೆ ಅದರಲ್ಲಿ ಹೋಟೆಲ್ ಬಂತು, ಸಿನಿಮಾನೂ ಬಂತು. ಹಾಗೆ ಒಂದು ರೀತಿಯಲ್ಲಿ ಆಲ್ ಇನ್ ಒನ್ ಆ ರೀತಿಯಲ್ಲಿ ಇವತ್ತು ಮಾಲುಗಳು ತಲೆ ಎತ್ತುತ್ತಾ ಇದೆ. ಪರಿವರ್ತನೆ ಅದೊಂದು ಯುಗದ ನಿಯಮ. ಅದು ಹಿಂದೆ ಇದ್ದ ಹಾಗೆ ಈಗ ಇರುವುದಿಲ್ಲ. ಕಾಲ ಬದಲಾದಾಗೆ ಅನೇಕ ಸಂಗತಿಗಳು ಬದಲಾಗ್ತಾ ಹೋಗ್ತದೆ. ಅದು ಪರಿವರ್ತನೆ ಅಂತ ಹೇಳಿದರೆ ಒಂದು ರೀತಿ ಪ್ರಗತಿಯತ್ತ ಹೋಗೋದು ಅಂತ. ಪ್ರಗತಿಯತ್ತ ಹೋಗೋದು ಅಂತ ಹೇಳಿದರೆ ಮುಂದಕ್ಕೆ ಹೋಗೋದು ಅಂದರೆ ನಡ್ಕೊಂಡು ಹೋಗೋದು ಅಂತ ಹೇಳಿದಾಗ ಎರಡು ಕಾಲನ್ನು ಎತ್ತಿಟ್ಟು ಹಾರುವುದಲ್ಲ, ಒಂದು ಕಾಲನ್ನು ನೆಲದ ಮೇಲೆ ಇಟ್ಟು ಇನ್ನೊಂದು ಕಾಲ ಅದು ಎಷ್ಟು ದೊಡ್ಡದು ವಾಮನ ಕಾಲನಾಗೆ ಎಷ್ಟು ಬೇಕಾದ್ರೂ ಇಡುವುದು, ಆ ರೀತಿ ನಡಿಬೇಕಾಗಿರುವಂಥದ್ದು. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾಯಿದ್ರು. ಅವರು ಅಮೇರಿಕಕ್ಕೆ ಹೋಗಿ ಬಂದ ಮೇಲೆ ಅವರು ಹೇಳಿದರು, ಅಮೇರಿಕ ಒಂದು ಅದ್ಭುತ ಅಂತ. ವಿಜ್ಞಾನ ಕ್ಷೇತ್ರದಲ್ಲಿ, ಭೌತಿಕ ಅನೇಕ ಸಂಗತಿಗಳಲ್ಲಿ ಜಗತ್ತಿನಲ್ಲಿ ಭಾರಿ ದೊಡ್ಡ ದೇಶ ಅದು. ಅದಕ್ಕೆ ಅವರು ಹೇಳಿದರು, ಆ ವಿಜ್ಞಾನ ಭೌತಿಕತೆ ಮತ್ತು ಅದು ಚೆನ್ನಾಗಿ ಮುಂದಕ್ಕೆ ಹೋಗಲಿಕ್ಕೆ ಬೇಕಾದಂಥ ಆಧ್ಯಾತ್ಮಿಕತೆ ಅದು ಭಾರತದಲ್ಲಿರೋದು. ಅದಕ್ಕೋಸ್ಕರ ಭಾರತ ಮತ್ತು ಅಮೇರಿಕದಂಥ ದೇಶಗಳು ಎರಡೂ ಸೇರಿದರೆ ಜಗತ್ತಿನ ಜನರಿಗೆ ಅನೇಕ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಬಿಂದು ಸಮೂಹ ಸಂಸ್ಥೆಗಳ ಮಾಲಕ ಸತ್ಯಶಂಕರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಒಂದು ಉದ್ದಿಮೆಯ ಯಶಸ್ಸು ಅಂದರೆ ಆ ಉದ್ದಿಮೆಯ ಉತ್ಪನ್ನದ ಗುಣಮಟ್ಟ, ಉತ್ತಮ ಸೇವೆ, ಯಾವಾಗಲೂ ಆ ಒಂದು ಉತ್ಪನ್ನ ಇರುವಂಥದ್ದು. ಆ ವ್ಯವಹಾರದ ಬಗ್ಗೆ ಅದನ್ನು ನಡೆಸುವವರ ಆಳವಾದ ಅನುಭವ, ನಿರಂತರವಾಗಿ ಆ ಉದ್ದಿಮೆಯನ್ನು ನಡೆಸುತ್ತಾ ಹೋಗುವಂಥದ್ದು. ಆ ವ್ಯವಹಾರದಲ್ಲಿ ದಿನೇ ದಿನೇ ಹೊಸತನವನ್ನು ಅಳವಡಿಸುವಂಥದ್ದು, ಅಂತಿಮವಾಗಿ ದೊಡ್ಡ ಯಶಸ್ಸು ಸಿಗುವಂಥದ್ದು. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಸರಿಸುಮಾರು 66 ವರ್ಷಗಳಿಂದ 3 ತಲೆಮಾರಿನ ನಿರಂತರ ತಪಸ್ಸಿನಂಥ ಪರಿಶ್ರಮ, ಇವತ್ತಿನ ಪ್ರತಿಷ್ಠಿತ GL ಸಮೂಹ ಸಂಸ್ಥೆ. ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಜಾನ್ ಕುಟಿನ ಮಾತನಾಡಿ ಶುಭ ಹಾರೈಸಿದರು. GL1 ಕರ್ತು ಸ್ನೇಹಿತರು ಬಲರಾಮ ಆಚಾರ್ಯ ಅವರ ಮಕ್ಕಳು ಸುಧನ್ವ ಮತ್ತು ಲಕ್ಷ್ಮೀಕಾಂತರವರೇ ಮತ್ತು ಎದುರು ಕುಳಿತುಕೊಂಡಂತಹ GLನ ಬಗ್ಗೆ ತಿಳಿದುಕೊಂಡಂತಹ ಅಭಿಮಾನಿ ಬಳಗದವರೇ. ನಾನು ಅಭಿಮಾನಿ ಬಳಗ ಅಂತ ಹೇಳಿದ್ದೆ, ಯಾಕಂದರೆ ಎಲ್ಲಿ ವೈರಿಗಳಿಲ್ಲವೋ, ವೈರಿ ಎಂಬ ಶಬ್ದವೇ ಇಲ್ಲದಿದ್ದರೆ ಎಲ್ಲರೂ ಅಭಿಮಾನಿಗಳು ಅಂತ ಆಗಿದೆ. ಅದು ಕಾರಣ ನಮ್ಮ ಬಲರಾಮರ ನೇತೃತ್ವ, ಅವರ ಗುಣ. ಆದರೆ ನಾನು ಧೈರ್ಯದಲ್ಲಿ ಹೇಳ್ತೇನೆ, ಬಲರಾಮರ ಬಗ್ಗೆ ಹೇಳಲಿಕ್ಕೇನಿಲ್ಲ. ಕಳೆದ 40 ವರ್ಷಗಳಿಂದ ಈಗ ಒಬ್ಬರು ಸತ್ಯಶಂಕರ್ ಹೇಳಿದ್ರು, ಸಣ್ಣ ಅಂಗಡಿ, ಅದು ಚರ್ಚ್ ಬಿಲ್ಡಿಂಗ್, ನಾವು ಚರ್ಚಿನ ಆಳದಿರುವಾಗ ಅಲ್ಲಿ ಕಟ್ಟಿದಂಥ ಬಿಲ್ಡಿಂಗ್, ಕೋರ್ಟ್ ರೋಡ್. ಆಗ ಈ ಚಿನ್ನ ವ್ಯಾಪಾರಿಗಳು ಅಲ್ಲೇ ಇದ್ದರು. ಸಣ್ಣ ಅಂಗಡಿಯನ್ನು ಮಾಡಿದಂಥ ಇವರ ತಂದೆ ನಾನು ನೋಡಿದ್ದ ವಿಷಯ. ಅಲ್ಲಿಂದ ಈಗ ಏನಾಯಿತು, ಬದಲಾವಣೆಗಳಾಯಿತು, ಕೊಡುಗೆಗಳು ಬಂದವು. ಯಾರಿಂದ? GL ಎಂಬ ಹೆಸರಿನಿಂದ. ಈಗ GL ಇಸ್ ದ ಬ್ರ್ಯಾಂಡ್. GL ಇಸ್ ದ ಬ್ರ್ಯಾಂಡ್. ಪುತ್ತೂರಿನಲ್ಲಿ GLಗೆ ಹೋಗುವ, ಪುತ್ತೂರಿನಲ್ಲಿ GL ಎಂಬ ಬ್ರ್ಯಾಂಡ್ ಮಾಡಿದ್ದಾರೆ. ಅದು ಯಾರ ಶಕ್ತಿ? ಅದು ಈ ಸಮೂಹದ ಶಕ್ತಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಯಾಕೆ ನಾವು ವ್ಯಾಪಾರಸ್ಥರು, ವ್ಯಾಪಾರಿಗಳಂದೇ ಒಳ್ಳೆ ಹಣ ಮಾಡುವರೆಂಬ ಶಬ್ದ ಬರ್ತದೆ, ಅದು ತಪ್ಪು. ವ್ಯಾಪಾರ ಮಾಡಬೇಕು, ಲಾಭ ಆಗ್ತದೆ. ಆ ಲಾಭದ ಎಡೆಗೆ ನಾವು ಏನು ಕೊಡ್ತಾ ಇದ್ದೇವೆ ಅಂತ ನೋಡ್ಕೊಳ್ಬೇಕು. ಜನರಿಗೆ, ಸಮಾಜಕ್ಕೆ ವ್ಯಾಪಾರದಲ್ಲಿ ನಾವು ಏನು ಸೇವೆ ಮಾಡ್ತಾ ಇದ್ದೇವೆ ಅದು ನೋಡ್ಕೊಂಡಿದ್ದೇವೆ. ಅದನ್ನು ಜಾಗರೂಕರಾಗಿ ಮಾಡಿದವರು ಬಲರಾಮರ ಇಡೀ ಫ್ಯಾಮಿಲಿ. ಅದು ಧೈರ್ಯದಲ್ಲಿ ಹೇಳ್ಬೋದು. ಈಗ ಪುತ್ತೂರಿನಲ್ಲಿ GL ಎಂಬುದು ಬ್ರ್ಯಾಂಡ್ ನೇಮ್ ಆಗಿದೆ. ಅದು ಆಗಬೇಕು, ಸುಲಭ ಇಲ್ಲ. ಅದರ ಹಿಂದೆ 40 ವರ್ಷಗಳ ದುಡಿದಿದ್ದಾರೆ. ಆದ್ದರಿಂದ ಅಭಿನಂದನೆಗಳು ನಿಮಗೆ. ನೀವು ಮಾಡಿದ್ದು ಗ್ರೇಟ್ ವರ್ಕ್ ಫಾರ್ ದ ಸೊಸೈಟಿ ಆಫ್ ದ ಪುತ್ತೂರು.
ಭಾರತ್ ಮಲ್ಟಿ ಫಿಲ್ಮ್ಸ್ನ ಅಧ್ಯಕ್ಷ ಆನಂದ್ ಪೈ ಮಾತನಾಡಿದರು. ನಾವು ಪುತ್ತೂರು ಊರಿನಲ್ಲಿ ಸುಮಾರು ವರ್ಷದಿಂದ ಇದ್ದೇವೆ. ನಮ್ಮ BD ಆಫೀಸ್ ಪುತ್ತೂರಿನಲ್ಲಿ ಸಾಧಾರಣ 50 ವರ್ಷಕ್ಕಿಂತ ಜಾಸ್ತಿ ಆಯಿತು. ಹಾಗೆ ಸಾಧಾರಣ ಒಂದು 10-12 ವರ್ಷದಿಂದ ನಾವು ನಮ್ಮ ಮಾರುತಿ ಭಾರತ್ ಆಟೋ ಕಾರ್ಸ್ ಸಹ ನಾವು ಇಲ್ಲಿ ಪುತ್ತೂರಲ್ಲಿ ಆರಂಭ ಮಾಡಿ ಇಲ್ಲಿದ್ದೇವೆ. ನಾವು ಮಂಗಳೂರಿನಲ್ಲಿ 2006 ಪ್ರಥಮವಾಗಿ ಭಾರತ್ ಮಾಲನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ನಾವೊಂದು ಮಲ್ಟಿಪ್ಲೆಕ್ಸ್ ಸ್ಟಾರ್ಟ್ ಮಾಡಿ ನಮಗೆ ಊರಿನ ಎಲ್ಲರೂ, ಇನ್ಫ್ಯಾಕ್ಟ್ ಹೇಳೋದಾದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಿಂದ ನಮಗೆ ತುಂಬ ಪ್ರೀತಿಯನ್ನು ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಎಲ್ಲರೂ ನಮಗೆ ಬಂದು ಹೇಳೋದು, ನೀವು ನಮ್ಮೂರಿಗೆ ಸಹ ಬಂದು ಯಾವಾಗಲೂ ಏನಾದರೂ ಒಂದು ಮಾಡಬೇಕಂತೇಳಿ ನಮಗೆ ಮಂಗಳೂರಿಗೆ ಬರುವಾಗ ಹೇಳ್ತಾಯಿದ್ರು, ನಮಗೆ 50 ಕಿಲೋಮೀಟ್ರ್ ಬರಬೇಕು, 100 ಕಿಲೋಮೀಟ್ರ್ ಬರಬೇಕಾಗ್ತದೆ ಅಂತೇಳಿ ಹೇಳ್ತಾಯಿದ್ರು. ಹಾಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಯಾವಾಗಲೂ ಗ್ರೋತನ್ನು ನೋಡಬೇಕು. ಗ್ರೋತ್ ನೋಡುವಾಗ ಎಲ್ಲರೂ ನಮ್ಮನ್ನು ಹೇಳೋದು, ನೀವು ಮಂಗಳೂರಲ್ಲಿ ಮಾಡಿದ್ರಿ, ನೆಕ್ಸ್ಟ್ ನೀವು ಬ್ಯಾಂಗ್ಳೂರಲ್ಲಿ ಮಾಡಬೇಕು, ದೊಡ್ಡ ಊರಿನಲ್ಲಿ ಮಾಡಬೇಕಂತೇಳಿ. ಮಾತ್ರ ನಾವು ಅದು ರೂಟ್ ತಗೊಳ್ಳೇ ಇಲ್ಲ. ನಾವು ಇದ್ದದ್ದು ಒಂದು ಚಿಕ್ಕ ಊರಿನಲ್ಲಿ, ಕಾರ್ಕಳದಿಂದ ನಾವು ಮಂಗಳೂರಿಗೆ ಹೋಗೋದು. ಯಾಕೆಂತ ಹೇಳಿದರೆ ಕಾರ್ಕಳದಲ್ಲಿ ನಮಗೆ ಬೇಕಿದ್ದದೆಲ್ಲ ವ್ಯವಸ್ಥೆಗಳು ಸಿಗ್ತಾ ಇರಲಿಲ್ಲ. 1930ರಲ್ಲಿ ನಾವು ಆರಂಭ ಮಾಡಿದ್ದು, 1970ರಲ್ಲಿ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದೆವು. ಚಿಕ್ಕ ಊರಿನಲ್ಲಿಂದ ದೊಡ್ಡ ಊರಿಗೆ ಹೋಗೋದು ಆವಾಗ ನಮಗೆ ಕಂಪಲ್ಷನ್ ಇತ್ತು. ಮಾತ್ರ ಈಗ ಅಂಥ ಕಂಪಲ್ಷನ್ ಯಾರಿಗೆ ಬರಬಾರ್ದು. ಎಲ್ಲರೂ ಅವರವರ ಊರಿನಲ್ಲಿ ಇದ್ದು ಅವರಿಗೆ ಅಲ್ಲಿ ಎಂಥ ಬೇಕು ಅಂಥದ್ದೆಲ್ಲ ವ್ಯವಸ್ಥೆ ಸಿಗುವ ಹಾಗೆ ದೇವರು ಮಾಡಿಕೊಳ್ಬೇಕು. ಹಾಗೆ ನಮಗೆ ದೇವರೊಂದು ನಮ್ಮ ಹಿರಿಯರನ್ನ ನಮಗೆ ಒಂದು ಮಾರ್ಗದರ್ಶನ ಕೊಟ್ಟ ಹಾಗೆ ನಾವು ನಮ್ಮದೇ ಏರಿಯಾದಲ್ಲಿ ಬೆಳಿಬೇಕು. ವಿ ಶುಡ್ ಗೋ ಟು ದಿ ರೂರಲ್ ಸೈಡ್, ವಿ ಶುಡ್ ಗೋ ಟು ದಿ ಪ್ಲೇಸಸ್ ವೇರ್ ಪೀಪಲ್ ಆರ್ ನಾಟ್ ಹ್ಯಾವಿಂಗ್ ದಿಸ್ ಫೆಸಿಲಿಟೀಸ್ ಅಂತೇಳಿ ನಾವೆಲ್ಲರೂ ಸೇರಿ ಒಂದು ಆಲೋಚನೆ ಮಾಡಿ, ಹಾಗೆ ನಾವು ನಮ್ಮದು ಎಲ್ಲ ಗ್ರೋತನ್ನು ನಾವು ನಾಟ್ ಗೋಯಿಂಗ್ ಟು ಅ ಬಿಗರ್ ಸಿಟಿ, ವಿ ಆರ್ ಗೋಯಿಂಗ್ ಟು ದಿ ನೆಕ್ಸ್ಟ್ ಸಿಟಿ ವಿಚ್ ಇಸ್ ಕ್ಲೋಸೆಸ್ಟ್ ಟು ಅಸ್, ದಟ್ ಈಸ್ ದ ರೂಟ್ ವಿಚ್ ವಿ ಹ್ಯಾವ್ ಟೇಕನ್. ಹಾಗೆ ನಾವು ಪುತ್ತೂರಲ್ಲಿ ಮಾಡಬೇಕಂತೇಳಿ ಸುಮಾರು ಹುಡುಕ್ತಾ ಇದ್ದೀವಿ. ಸಾಧಾರಣ 2014-15 ಇಲ್ಲಿ ಸುಮಾರು ಸಲ ಬಂದು ಜಾಗ ನೋಡೋದು, ಜನರಿಗೆ ಸಿಗೋದು ಮಾಡ್ತಾಯಿದ್ವಿ. ಮಾತ್ರ ನಮಗೇನು ಸರಿಕಟ್ಟಾಗಿ ಬರ್ತಾ ಇರಲಿಲ್ಲ. ಹಾಗೆ ಬಲರಾಮಾಚಾರ್ಯ ಹೇಳಿದ್ದಾಗೆ ಅವರ ಮಗಳದ್ದು ಸ್ಟೋರಲ್ಲಿ ನಮ್ಮ ಬಾಲಕೃಷ್ಣ ಶೆಟ್ಟಿ ಅವರು, ನಾವೆಲ್ಲರೂ ಬಾಲಣ್ಣ ಅಂತೇಳಿ ಹೇಳ್ತೇವೆ, ಅವರಲ್ಲಿ ಮಾತನಾಡ್ತಿರುವಾಗ ಹೀಗೆ ಒಂದು ವಿಷಯ ಬಂತು, ಬಲರಾಮಾಚಾರ್ಯ ಅವರು ಒಂದು ಪುತ್ತೂರಲ್ಲಿ ಮಾಡಬೇಕಂತೇಳಿ ಎನಿಸ್ತಾ ಇದ್ದಾರೆ ಅಂತೇಳಿ ಹೇಳಿದ ಕೂಡಲೇ ನಾನು ಮತ್ತೆ ಬಾಲಣ್ಣ ಇಲ್ಲಿ ಬಂದೆವು. ಪುತ್ತೂರಿಗೆ ಬಂದು ಪ್ರಥಮವಾಗಿ ನಾನು ಭೇಟಿ ಆಗಿದ್ದು ಆವತ್ತು ಬಲರಾಮಾಚಾರ್ಯಗೆ. ಅನ್ಸರುದ್ದೀನ್ ಜಮಾಅತ್ ಕಮಿಟಿ ಅಧ್ಯಕ್ಷ LT ಅಬ್ದುಲ್ ರಜಾಕ್ ಮಾತನಾಡಿದರು. ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಶಾಪಿಂಗ್ ಮಾಲನ್ನು ನಿರ್ಮಿಸುವುದರ ಮೂಲಕ GL ಆಚಾರ್ಯ ಸಮೂಹ ಸಂಸ್ಥೆಯ ಬಲರಾಮ್ ಆಚಾರ್ಯವರು ಪುತ್ತೂರು ನಗರಕ್ಕೆ ಒಂದು ಚಿನ್ನದ ಕಿರೀಟವನ್ನಿಟ್ಟಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬೆಳೆಯುತ್ತಿರುವ ಪುತ್ತೂರಿನಲ್ಲಿ ಈ ಮೊದಲು 30 ವರ್ಷಗಳ ಹಿಂದೆಯೂ ಕೂಡ ಅವರೇ GL ಕಾಂಪ್ಲೆಕ್ಸನ್ನು ಸ್ಥಾಪಿಸಿದ್ದು. ಹಾಗೆ ಒಂದೊಂದು ಸಮಯದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಈ ಪುತ್ತೂರಿಗೆ ಹಾಕಿಕೊಳ್ಳುವ ಮೂಲಕ ಪುತ್ತೂರನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸುವಲ್ಲಿ GL ಆಚಾರ್ಯವರ ಈ ಒಂದು ಸಮೂಹ ಸಂಸ್ಥೆ ಇನ್ನು ಮುಂದೆಯೂ ಬೆಳೆದು ಬರಲಿ. ಹಾಗೂ GL ಆಚಾರ್ಯವರು ಆಗ ಬಲರಾಮ್ ಆಚಾರ್ಯವರು ಹೇಳಿದಾಗೆ ನನ್ನ ಅಂಗಡಿ ಅವರ ಅಂಗಡಿಯ ಪಕ್ಕದಲ್ಲಿತ್ತು. ನಾನು ಭಾಳ ಹತ್ತಿರದಿಂದ GL ಆಚಾರ್ಯರನ್ನು ಕಂಡವನು. ಅವರು ಎಲ್ಲ ಧರ್ಮ ಜಾತಿಯವರೊಂದಿಗೆ ಬಹಳ ಪ್ರೀತಿ ವಿಶ್ವಾಸವನ್ನು ಗಳಿಸಿ ತನ್ನ ವ್ಯಾಪಾರವನ್ನು ಈ ಪುತ್ತೂರಲ್ಲಿ ಯಶಸ್ವಿಗೊಳಿಸಿದಂಥವರು. ಅದೇ ರೀತಿ ಅವರ ಮಗ ಬಲರಾಮ್ ಆಚಾರ್ಯರು ಕೂಡ ಎಲ್ಲರೊಂದಿಗೂ ಸ್ನೇಹದೊಂದಿಗೆ ತನ್ನ ವ್ಯಾಪಾರ ವ್ಯವಹಾರಗಳನ್ನು ಬಹಳ ವಿಶ್ವಾಸದೊಂದಿಗೆ ಮಾಡುತ್ತಾ ಬಂದಿರುವಂತಹ ಬಲರಾಮಾಚಾರ್ಯವರು ಇವತ್ತು ಈ ಪುತ್ತೂರಿಗೆ ಈ ಒಂದು GL1 ಅಂತ ಒಂದು ಶಾಪಿಂಗ್ ಮಾಲನ್ನು ಕೊಡುವುದರ ಮೂಲಕ ಖಾಲಿ ಲಾಭಕ್ಕೋಸ್ಕರಗಲ್ಲ, ಹಲವಾರು ಮಂದಿಗೆ
ಇವತ್ತೊಂದು ಉದ್ಯೋಗವನ್ನು ಕೂಡ ಈ ಒಂದು ಮಹಲ್ ಮೂಲಕ ಕಲ್ಪಿಸಿಕೊಟ್ಟಿದ್ದಾರೆ. ಆದ ಕಾರಣ ಅವರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಈ ಒಂದು ಸಂಸ್ಥೆಗೆ ಶುಭ ಕೋರುತ್ತಾ ಜಿಎಲ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಜಿಎಲ್ ಬಲರಾಮ ಆಚಾರ್ಯ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಒಂದು ರೀತಿ ಪೂರ್ಣ ಪ್ರಮಾಣದ ಕಾರ್ಯಾಚರಣೆಯ ಹೊಸ್ತಿಲಲ್ಲಿ ನಿಂತಿದ್ದೇವೆ ನಾವು. ಈ ಮಾಲಿನ ಬಗ್ಗೆ ಒಂದೊಂದಾಗಿ ಕಳೆದ 3 ದಿನಗಳಲ್ಲಿ ಒಂದು 7-8 ಮಳಿಗೆಗಳು ತೆರೆದು ಇವತ್ತು ಇನ್ನು ಹೆಚ್ಚು ಕಮ್ಮಿ ಒಂದು 3/4 ವಾಶ್ ಮಾಲ್ ವ್ಯವಹಾರಕ್ಕೆ ತೆರೆದುಕೊಂಡಿದೆ. ಹಾಗಾಗಿ ಇವತ್ತು ಒಂದು ಲೋಕಾರ್ಪಣಾ ಸಮಾರಂಭ ಅಂತೇಳಿ ಆಯೋಜಿಸಿಕೊಂಡು ಅದರ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮಗೆ ಇದೊಂದು ಭಾಳ ಸಂತೋಷದ ಮತ್ತು ಒಂದು ರೋಚಕವಾದ ಕ್ಷಣ. ನನ್ನ ಹೆಂಡತಿ ಒಮ್ಮೆ ಮಂಗಳೂರಿಗೆ ಹೋಗಿದ್ದೆ, ಶಾಪಿಂಗ್ ಮಾಡ್ತಾ ಇರುವಾಗ ಭಾರತ್ ಸಿನಿಮಾದ ಬಾಲಕೃಷ್ಣ ಶೆಟ್ಟರ ಹೆಂಡತಿಯಲ್ಲಿ ಸಿಕ್ಕಿದ್ರಂತೆ ಅವರಿಗೆ. ಅವರು ಮಾತಾಡ್ತಿರುವಾಗ ಅವರು ಪುತ್ತೂರಿಗೆ ಹೋಗಿದ್ದಾರೆ. ಏನು ಅಲ್ಲಿ ಸ್ವಲ್ಪ ಒಂದು ಥಿಯೇಟರ್ ಮಲ್ಟಿಪ್ಲೆಕ್ಸ್ ಮಾಡೋ ಒಂದು ಆಲೋಚನೆ ಉಂಟು, ಜಾಗ ಎಲ್ಲ ಹುಡುಕ್ತಾ ಇದ್ದಾರೆ ಅಂತೇಳಿ. ಆಗ ಹೇಳಿದ್ರೆ ಇವರಿಗೆ ಒಂದು ಆಲೋಚನೆ ಉಂಟು ಮಾಲ್ ಮಾಡಬೇಕು ಅಂತೇಳಿ. ನಾನು ಹೇಳ್ತೇನೆ ಅವ್ರ ಹತ್ರ ಅಂತ ಹೇಳಿಲ್ಲಂತೆ. ನನ್ನ ಹತ್ರ ಬಂದು ಹೇಳಿದ್ದೆ ಹೀಗೀಗೆ ಅಂಥೇಳಿ. ಮತ್ತೆ ನಾನು ಬಾಲಕೃಷ್ಣ ಹತ್ರ ಮಾತಾಡಿ ಅದು ಮಾತು ಮುಂದುವರಿಯಿತು. ಅದರಿಂದ ಒಂದು ರೀತಿಯ ಕಾರಣ ಇತ್ತಿದ್ದು ಮಾಲ್ನ ಆಲೋಚನೆ ಒಂದು ಶೇಪ್ ತಗೊಳ್ಳಿಕ್ಕೆ. GL1 ಮಾಲ್ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದ ಹಲವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಜಿಎಲ್ ಬಲರಾಮ ಆಚಾರ್ಯ ಅವರ ಪತ್ನಿ ರಾಜಿ ಬಲರಾಮ ಆಚಾರ್ಯ, ಜಿಎಲ್ ಆಚಾರ್ಯ ಸಮೂಹ ಸಂಸ್ಥೆಗಳ ನಿರ್ದೇಶಕ ಸುಧನ್ವ ಆಚಾರ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಎಲ್ ಸಮೂಹ ಸಂಸ್ಥೆಗಳ ನಿರ್ದೇಶಕ ಲಕ್ಷ್ಮೀಕಾಂತ್ ಆಚಾರ್ಯ ವಂದಿಸಿದರು. ಪವಿತ್ರ ರೂಪೇಶ್ ಶೇಟ್ ಪ್ರಾರ್ಥಿಸಿದರು. ಸೌಜನ್ಯ ಕಾರ್ಯಕ್ರಮ ನಿರೂಪಿಸಿದರು. ವೇದ ಲಕ್ಷ್ಮೀಕಾಂತ್ ಆಚಾರ್ಯ, ಮೇಘನಾ ಸುಧನ್ವ ಆಚಾರ್ಯ, ನಂದಿತ ಸಹಿತ ಜಿಎಲ್ ಕುಟುಂಬ ಮತ್ತು ಸಂಸ್ಥೆಯ ಹಿತೈಷಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.